ಎಷ್ಟೇ ಪ್ರಯತ್ನ ಪಟ್ಟರೂ ಚಪಾತಿ ಸಾಫ್ಟಾಗಿ ಉಬ್ಬಿ ಬರಲ್ವಾ? ಈ ಒಂದು ಸಿಂಪಲ್ ಟಿಪ್ಸನ್ನು ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಸೂಪರ್ ಆಗಿರುವಂಥ ಚಪಾತಿ ಮಾಡ್ಬೋದು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಒಂದು ಸುಲಭವಾಗಿ ಮೆದು ಚಪಾತಿ ಮಾಡುವಂತಹ ಸಿಂಪಲ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನಮಗೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ. ಮೊದಲಿಗೆ ಒಂದು ಬೌಲಿಗೆ ನಿಮಗೆ ಎಷ್ಟು ಚಪಾತಿ ಹಿಟ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು, ಚಪಾತಿ ಹಿಟ್ಟು ಅಂತಂದರೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ, ಆಶೀರ್ವಾದದಿದು. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂಚೂರು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ನಾನೊಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಹಾಲು ತಗೊಂಡಿದ್ದೀವಲ್ವ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ಹಾಲು ಬೇಕಾಗುತ್ತೆ ಕಲಿಸ್ಕೊಳ್ಳೋಕ್ಕೆ. ಸಕ್ಕರೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಅದನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪನೇ ಹಾಲನ್ನು ನಾವು ಹಾಕ್ಕೊಂಡು ಈ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನೇ ಯೂಸ್ ಮಾಡ್ಕೊಳ್ಳಿ, ಹಸಿ ಹಾಲು ಬೇಡ. ನೀಟಾಗಿ ಒಂದ್ಸರಿ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಉಳಿದಿರೋ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕೈಯಲ್ಲಿ ಈ ಥರ ನಾದ್ಕೋಬೇಕು. ನೋಡಿ, ಫಸ್ಟ್ ಕೈಗೆ ಅಂಟೋ ಥರ ನಿಮಗೆ ಈ ಚಪಾತಿ ಹಿಟ್ಟು ರೆಡಿ ಆಗಬೇಕು. ಅದಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು, ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೊಂದು ಸರಿ ನೀಟಾಗಿ ನಾದ್ಕೊಳ್ಳಿ. ಚಪಾತಿ ನಿಮಗೆ ಹಾಲು ಹಾಕ್ತಾ ಇದ್ದಂಗೆ ಚಪಾತಿ ಹಿಟ್ಟಿಗೆ ತುಂಬಾ ಸಾಫ್ಟಾಗಿ ನಿಮಗೆ ಚಪಾತಿ ಹಿಟ್ಟು ರೆಡಿ ಆಗುತ್ತೆ. ನಿಮಗೆ ಕಲಿಸ್ಕೊಳ್ತೀರಲ್ವ, ಆವಾಗಲೇ ಗೊತ್ತಾಗುತ್ತೆ ಚಪಾತಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ನೀಟಾಗಿ ಈ ಹದಕ್ಕೆ ಚಪಾತಿ ಹಿಟ್ಟನ್ನು ನಾವು ನಾದ್ಕೊಂಡು ರೆಡಿ ಮಾಡ್ಕೋಬೇಕು. ಇದನ್ನ ನಾವು ನೆನೆ ಹಾಕುವ ಅಥವಾ ನೆನೆ ಇಡೋ ಅವಶ್ಯಕತೆ ಇಲ್ಲ. ಇಮ್ಮಿಡಿಯೇಟಾಗಿ ನಾವು ಲಟ್ಟಿಸ್ಕೊಂಡು ಚಪಾತಿನ ಮಾಡ್ಬೋದು. ನೀಟಾಗಿ ಕೈಯಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆನ ಮಾಡಿಕೊಂಡು ಇದನ್ನ ಇವಾಗ ಲಟ್ಟಿಸ್ಕೊಳ್ಳೋಕೆ ಕೂಡ ಒಂದು ಸೀಕ್ರೆಟ್ ಟಿಪ್ಸನ್ನು ಹೇಳ್ತೀನಿ. ಇದನ್ನ ನಾನು ಮುಂಚೆ ಕೂಡ ಹೇಳಿದ್ದೆ, ಬಟ್ ಗೊತ್ತಿಲ್ಲದವ್ರಿಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನಂತಂದರೆ ಉಬ್ಬಿ ಪದರ ಟೈಪ್ ಬರುತ್ತೆ ಚಪಾತಿ. ಒಣ ಹಿಟ್ಟಿಗೆ ಒಂದ್ಸರಿ ಈ ಉಂಡೆನ ಕೋಟ್ ಮಾಡಿಕೊಂಡು ಫಸ್ಟ್ ರೌಂಡು ನಾವು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಳ್ಳುವಾಗ ಯಾವಾಗಲೂ ಸರ್ಕ್ಯುಲರ್ ಮೋಷನಲ್ಲಿ ತುಂಬಾ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ತುಂಬ ಪ್ರೆಷರ್ ಹಾಕಿ ಒತ್ತಿ ಲಟ್ಟಿಸಿದರೆ ಚಪಾತಿ ಗಟ್ಟಿಯಾಗಿ ಬರುತ್ತೆ. ನೋಡಿ, ಒಂದ್ಸರಿ ನಾವು ಚಪಾತಿನ ಈ ಥರ ಲಟ್ಟಿಸ್ಕೊಂಡಾದ ನಂತರ ಇದರ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲನ್ನು ಕೋಟ್ ಮಾಡಿಕೊಂಡು ಒಣ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಒಣ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಇವಾಗ ನಾನು ಕೈಯಲ್ಲಿ ಫೋಲ್ಡ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಈ ಥರ ಹೂವಿನ ಥರ ಈ ಥರ ಫೋಲ್ಡ್ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಆಗಿರುವಂಥ ಮೆಥಡ್ ಇದು, ಯಾರು ಬೇಕಾದರೂ ಮಾಡ್ಬೋದು. ಇವಾಗ ಇದನ್ನ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಒಣ ಹಿಟ್ಟಿಗೆ ಕೋಟ್ ಮಾಡಿಕೊಂಡು ಇನ್ನೊಂದು ರೌಂಡು ನಾವು ಲಟ್ಟಿಸ್ಕೊಂಡು ಚಪಾತಿನ ರೆಡಿ ಮಾಡ್ಕೋಬೋದು. ಒಂದ್ಸರಿ ಪ್ರಾಕ್ಟೀಸ್ ಆದರೆ ನಿಮಗೆ ಈಸಿಯಾಗಿ ಮಾಡ್ಬೋದು. ನಾನು ಯೂಶ್ವಲಾಗಿ ಇದೇ ಥರ ಮಾಡೋದು, ನನಗೆ ಮಾಡಿ ಇದೇ ಥರ ಅಭ್ಯಾಸ ಹೋಗಿದೆ. ತುಂಬಾ ಸಿಂಪಲಾಗಿ ನಾನು ಮಾಡ್ತೀನಿ. ಮತ್ತು ಇನ್ನೊಂದು ಏನು ಅಂತಂದರೆ ಚಪಾತಿ ತುಂಬಾ ಸಾಫ್ಟಾಗಿ ಪೂರಿ ಥರ ಉಬ್ಬಿ ಬರುತ್ತೆ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ. ಈ ದಪ್ಪಕ್ಕೆ ನೀವು ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಇವಾಗ ಚಪಾತಿನ ಕಾಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತವ ಇಟ್ಟು ಪ್ಯಾನನ್ನು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡ ತವಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳಿ, ಕುಕ್ಕಿಂಗ್ ಆಯಿಲ್. ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಚಪಾತಿ ಕಾಯಿಸೋಗೊಂದು ನೆನ್ಪಿಟ್ಕೊಳ್ಳಿ, ತುಂಬ ಕಾದಿರಬೇಕು ತವ, ಆವಾಗಲೇ ನಾವು ಚಪಾತಿ ಹಾಕಬೇಕು. ಒಂದು ಸ್ವಲ್ಪ ಒಂದು ಸೈಡ್ ಕಾದ ನಂತರ ಮಗುಚಿ ಹಾಕ್ಕೊಳ್ಳಿ. ಇವಾಗ ನೋಡಿ, ಬೇಕಾದರೆ ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಕೋಟ್ ಮಾಡ್ಕೋಬೋದು. ನೋಡಿ, ನಿಮಗೆ ಡೈರೆಕ್ಟಾಗಿ ಕಾಣುತ್ತೆ, ಲೈವ್ ಆಗಿ ಕಾಣುತ್ತೆ, ಪೂರಿ ಥರ ಉಬ್ಬಿ ಬರ್ತಾ ಇದೆ. ನೋಡಿ ಎಷ್ಟು ಸೂಪರಾಗಿ ಚಪಾತಿ ರೆಡಿ ಆಗ್ತದೆ ಅಂತ. ಮೆತ್ತಗೆ ಕೂಡ ಬಂದಿದೆ. ಬರೀ ಪೂರಿ ಥರ ಉಬ್ಬೋದು ಮಾತ್ರ ಅಲ್ಲ, ತುಂಬಾ ಸಾಫ್ಟಾಗಿ ಚಪಾತಿ ರೆಡಿ ಆಗಿದೆ. ಇದೇ ಥರ ಎಲ್ಲ ಚಪಾತಿನ ಕಾಯಿಸ್ಕೊಳ್ಳಿ. ನಿಮಗೆ ನಾನು ಕೈಯಿಂದ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ಈ ಚಪಾತಿ ಎಷ್ಟು ಮೆತ್ತಗೆ ಎಷ್ಟು ಸೂಪರ್ವಾಗಿದೆ ಅಂತ. ನೋಡಿ, ತುಂಬಾ ಮೆತ್ತಗೆ ತುಂಬಾ ಚೆನ್ನಾಗಿ ಬಂದಿದೆ. ಹಾಲು ಹಾಕೋದ್ರಿಂದ, ನಾವು ಬರೀ ಹಾಲು ಹಾಕಿ ಕಲಿಸೋದ್ರಿಂದ ಚಪಾತಿ ಮೆದುವಾಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನು ತೋರಿಸಿದಂತಹ ಮೆಥಡಲ್ಲಿ ನೀವು ಲಟ್ಟಿಸ್ಕೊಳ್ಳೋದ್ರಿಂದ ಉಬ್ಬಿ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯಬೇಡಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಎಲ್ರಿಗಿಂತ ಮುಂಚೆ ಬೇಗನೆ ಯಾವುದೇ ವಿಡಿಯೋ ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.